ಮಂಜೇಶ್ವರದ ಕುನಿಲ್ ಸಿರಾಜುಲ್ ಹುದಾ ರಸ್ತೆ ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ. ಈ ಬಗ್ಗೆ ಹಲವು ಬಾರಿ ಸ್ಥಳೀಯ ವಾರ್ಡ್ ಸದಸ್ಯೆ ಹಾಗೂ ಪಂಚಾಯತ್ ಅಧಿಕೃತ ಗಮನಕ್ಕೆ ತಂದರೂ ಪ್ರಯೋಜನಕ್ಕೆ ಬಂದಿಲ್ಲ. ಹೀಗಾಗಿ ಅಲ್ಲಿಯ ನಾಗರಿಕರೇ ಸೇರಿಕೊಂಡು ಮಳೆಯನ್ನು ಲೆಕ್ಕಿಸದೆ ಹೊಂಡಗಳನ್ನು ಕಲ್ಲು ತುಂಬಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಿ ಗಮನ ಸೆಳೆದಿದ್ದಾರೆ. ಪ್ರತಿದಿನ ನೂರಾರು ಮಂದಿ ಓಡಾಡುವ ಈ ರಸ್ತೆಯು ಮೊದಲ ಮಳೆಗೆ ಈಜುಕೊಳವಾಗಿತ್ತು. ಅಷ್ಟೇ ಅಲ್ಲದೆ ಭಾರಿ ಗಾತ್ರದ ಹೊಂಡಗಳು ಕೂಡ ಸೃಷ್ಟಿಯಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತಿನ 6ನೇ ವಾರ್ಡಿನ ವ್ಯಾಪ್ತಿಯಲ್ಲಿರುವ ಈ ರಸ್ತೆ ಕೆದಂಬಾಡಿ, ಮುಚ್ಚಪ್ಪಾಡಿ, ಪಾವೂರು ಸೇರಿದಂತೆ ವಿವಿಧ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ. ಮಳೆ ಜೋರಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ರಸ್ತೆ ಇನ್ನಷ್ಟು ಶೋಚನೀಯ ಅವಸ್ಥೆಗೆ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಊರವರು ಸೇರಿ ರಸ್ತೆಯಲ್ಲಿ ತಾತ್ಕಾಲಿಕ ಸಂಚಾರಕ್ಕಾಗಿ ಶ್ರಮದಾನ ಗೈದಿದ್ದಾರೆ. ಈ ಸಂದರ್ಭದಲ್ಲೂ ವಾರ್ಡ್ ಸದಸ್ಯೆಯನ್ನು ಸಂಪರ್ಕಿಸಲು ಪ್ರಯತ್ನಿಸಿದಾಗ ಅಲ್ಲೂ ನಿರಾಸೆಯೇ ಗತಿಯಾಯಿತೆಂಬುದಾಗಿ ಊರವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಹದಗೆಟ್ಟ ರಸ್ತೆಗೊಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸದೆ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗುವುದಾಗಿ ಊರವರು ಎಚ್ಚರಿಕೆ ಕರೆಗಂಟೆ ಬಾರಿಸಿದ್ದಾರೆ. ಪಂಚಾಯತ್ ಡ್ರೈನೇಜ್ ಸಾಲ ಜೋಕುಲ ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಉಂಟು. ಹೈಸ್ಕೂಲ್ ಜೋಕುಲು ಬೋಡಾಗಲ ನೀರು ಪೂರ ರೋಡ್ ಹೋಗ್ಬೋದು, ವೇಸ್ಟೇಜ್ ಪೋಪುಲ್ಲಜಿ ಪಂಚಾಯತ್ ಏತ್ ಎಂಕಲ ಅಪ್ಲೈ ಬಂತಲ್ಲ ಗ್ರಾಮ ಸಭೆ ಪಂಪೇರು ಇಕ್ಲೆಗೆ ಎಸ್ ಇಂಚ ಆ ಪಂಡು ಉಂಡು ಈ ಪಂಡು ಉಂಡು ಬಂಡು ಅಣ್ಣ ಒಂಜಲ ಸ್ಯಾಂಕ್ಷನ್ ಆಪಿಸಿ ಕೂಡ ಈ ನೀರು ಪೂರ ನೆಟ್ಟು ಉಂಟು ತನಕ ಈ ನೀರು ಜೋಕ್ಲೆ ಬಾರ್ಲಾಪಿಸಿ ಬೈಕ್ಗಂತೂ ಬಾರಾಪಿಸಿ ಸಾಲ ಜೋಕ್ಲೆ ಅಂತ ರೋಡ್ ಸೈಡ್ ನಡ್ದು ಬಾರಾಪಿಸಿ ಅಂಚಿನ ಪರಿಸ್ಥಿತಿ ಆತ ಅಂಚೆ ಎಂಕ್ಲ ಗ್ರಾಮದಾಗಲು ಸೇರಿದಂಚನೆ ಸತ್ಯನಾರಾಯಣ ಈ ಭಜನೆ ಬಂದರು, ಸತ್ಯನಾರಾಯಣ ಭಜನೆ ಬಂದೆ ಮುಂಜಿ ಮಾತ ಮೆಂಬರ್ಸ್ ಹಾಕಲು ಸೇರಿದು ಒಂಜಿ ಸಮಾಧಾನ ಬಂತೇನೆ.